ತಮಿಳು ಸಿನಿಮಾಗಳು ಗಾಂಧಿನಗರದಲ್ಲಿ ತೆರೆ ಕಾಣಲ್ಲ. ಆದರೆ ಕಾಂತಾರ ಸಿನಿಮಾವನ್ನ 3 ವರ್ಷಗಳಲ್ಲಿ ಪ್ರದರ್ಶನ ಮಾಡಿದಂತಹ ಗಾಂಧಿನಗರದ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಅಭಿನಯ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಗಾಂಧಿನಗರದ ಅಭಿನಯ ಚಿತ್ರಮಂದಿರದಲ್ಲಿ ಇದೀಗ 8ನೇ ವಾರ ಮುಂದುವರೆದ 8ನೇ ವಾರದ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ದಿನ 5 ಆಟಗಳಲ್ಲಿ ಅಭಿನಯದ ಪರದೆಯಲ್ಲಿ ಕಾಂತಾರ ಸಿನಿಮಾ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ 7 ವಾರವನ್ನ ಪೂರೈಸಿದಂತಹ ಕಾಂತಾರ ಇದಾದ ಬಳಿಕ 8ನೇ ವಾರ ಅಂದ್ರೆ 50ನೇ ದಿನವನ್ನ ಆಚರಿಸಿಕೊಂಡಿದ್ದು ಇದೇ ಅಭಿನಯ ಚಿತ್ರಮಂದಿರದಲ್ಲಿ. ಅಭಿನಯ ಚಿತ್ರಮಂದಿರದ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ, ಇದು ಪಕ್ಕಾ ಹಿಂದಿ ಸೆಂಟರ್. ಹೀಗಾಗಿ ಈ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಹಿಂದಿ ವರ್ಷನ್ನಲ್ಲೂ ಕೂಡ ಪ್ರದರ್ಶನ ಕಾಣ್ತಾ ಇದೆ. ಹಾಗಾದ್ರೆ ಹಿಂದಿ ವರ್ಷನ್ನ ಕಾಂತಾರ ಈ ವಾರದಿಂದ ಪ್ರದರ್ಶನ ಕಾಣ್ತಾ ಇದೆಯಾ ಅಂತ ಕೇಳಿದ್ರೆ ಅಲ್ಲ. ಹಿಂದಿ ವರ್ಷನ್ನ ಕಾಂತಾರ ಅಕ್ಟೋಬರ್ 14 ಶುಕ್ರವಾರದಂದು ತೆರೆಗೆ ಅಪ್ಪಳಿಸಿತ್ತು. ಅಕ್ಟೋಬರ್ 14ನೇ ತಾರೀಕಿನಂದು ಪ್ರಪಂಚದಾದ್ಯಂತ ತೆರೆ ಕಂಡಾಗ ಅಭಿನಯದ ಪರದೆಯಲ್ಲೂ ಕೂಡ ಹಿಂದಿ ವರ್ಷನ್ನ ಕಾಂತಾರ ಅಪ್ಪಳಿಸಿತ್ತು. ಇದಾದ ಬಳಿಕ ಅಂದ್ರೆ ಅಕ್ಟೋಬರ್ 15 ಶನಿವಾರದಂದು ತಮಿಳು ಹಾಗೆ ತೆಲುಗು ವರ್ಷನ್ನ ಕಾಂತಾರ ರಿಲೀಸ್ ಆಯಿತು. ತಮಿಳು ಸಿನಿಮಾಗಳು ಗಾಂಧಿನಗರದಲ್ಲಿ ತೆರೆ ಕಾಣಲ್ಲ. ಆದರೆ ತೆಲುಗು ವರ್ಷನ್ನ ಕಾಂತಾರ ಭೂಮಿಕಾ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಅಂತ ಹೆಚ್ಚಿನವರು ಅಂದುಕೊಂಡಿದ್ರು. ಆದರೆ ಈ ಸಿನಿಮಾ ರಿಲೀಸ್ ಆಗಿದ್ದು ಅಭಿನಯ ಚಿತ್ರಮಂದಿರದಲ್ಲಿ. ಅಂದ್ರೆ 14ನೇ ತಾರೀಕಿನಂದು 5ಕ್ಕೆ 5 ಪ್ರದರ್ಶನವನ್ನ ಹಿಂದಿ ವರ್ಷನ್ನ ಕಾಂತಾರಕ್ಕೆ ನೀಡಿದ್ರೆ ಇದರ ಮರುದಿನ ಅಂದ್ರೆ 15ನೇ ತಾರೀಕಿನಂದು ಹಿಂದಿಯ ಜೊತೆಗೆ ತೆಲುಗು ವರ್ಷನ್ನ ಕಾಂತಾರ ಒಟ್ಟು 2 ಸಿನಿಮಾಗಳು ಸೇರಿ 5 ಆಟಗಳಲ್ಲಿ ಈ ಸಿನಿಮಾ ಅಬ್ಬರಿಸಿತ್ತು. ಇದಾದ ಬಳಿಕ ತೆಲುಗು ವರ್ಷನನ್ನ ಭೂಮಿಕಾ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಲಾಯಿತು. ಹಿಂದಿ ವರ್ಷನ್ನ ಕಾಂತಾರ ಅಭಿನಯ ಚಿತ್ರಮಂದಿರದಲ್ಲಿ ಪ್ರದರ್ಶನ ಆಗ್ತಾ ಇತ್ತು. ಈ ಮಧ್ಯೆ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಕಾಂತಾರ 7 ವಾರ ಅಂದ್ರೆ 49 ದಿನವನ್ನ ಪೂರೈಸಿತ್ತು. ಇದಾದ ಬಳಿಕ ಅಭಿನಯ ಚಿತ್ರಮಂದಿರಕ್ಕೆ ಈ ಸಿನಿಮಾವನ್ನ ಎತ್ತಂಗಡಿ ಮಾಡಲಾಯಿತು. ಹೀಗಾಗಿ ಈ ಚಿತ್ರಮಂದಿರದಲ್ಲಿ 50 ದಿನದ ಸಂಭ್ರಮಾಚರಣೆಯನ್ನ ಆಚರಿಸಿಕೊಳ್ತು. ಹೀಗೆ ಪ್ರಸ್ತುತ 8ನೇ ವಾರಕ್ಕೆ ಕನ್ನಡದ ಕಾಂತಾರ ಸಿನಿಮಾ ಅಭಿನಯದ ಪರದೆಯಲ್ಲಿ ಅಬ್ಬರಿಸ್ತಾ ಇದೆ. ದಿನ 4 ಆಟಗಳಲ್ಲಿ ಕನ್ನಡ ವರ್ಷನ್ನ ಕಾಂತಾರ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಪ್ರದರ್ಶನದಲ್ಲಿ ಕನ್ನಡ ವರ್ಷನ್ನ ಕಾಂತಾರ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಅಂತ ನಾವು ನೋಡೋದಾದ್ರೆ ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30 ಹಾಗೆ ರಾತ್ರಿ 10 ಗಂಟೆ. ಒಟ್ಟು 4 ಆಟಗಳಲ್ಲಿ ಕನ್ನಡ ವರ್ಷನ್, 1 ಆಟದಲ್ಲಿ ಹಿಂದಿ ವರ್ಷನ್. ಹಿಂದಿ ವರ್ಷನ್ನ ಕಾಂತಾರ ರಾತ್ರಿ 7:15ಕ್ಕೆ ಅಭಿನಯ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಹೀಗೆ 5ಕ್ಕೆ 5 ಪ್ರದರ್ಶನದಲ್ಲೂ ಕೂಡ ಅಭಿನಯ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಇದೀಗ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಹಾಗಂದ ಮಾತ್ರಕ್ಕೆ ಸಂತೋಷ್ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗಿ ಪ್ರದರ್ಶನ ಕಾಣ್ತಾ ಇತ್ತು, ಅದೇ ಮಟ್ಟದಲ್ಲಿ ಅಭಿನಯದಲ್ಲಿ ಪ್ರದರ್ಶನ ಕಾಣ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಈಗಾಗಲೇ 8ನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ಟಿದೆ. ಹೀಗಾಗಿ ರೆಸ್ಪಾನ್ಸ್ ತುಂಬಾನೇ ಕಡಿಮೆ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಅಭಿನಯ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾವನ್ನ ಪ್ರದರ್ಶನ ಮಾಡಿದ್ರೆ ಆ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಈ ಹಿಂದಿನ ಅನೇಕ ಎಪಿಸೋಡ್ಗಳಲ್ಲಿ ನಾವು ನಿಮ್ಗೆ ಹೇಳಿದ್ವಿ. ತುಂಬಾನೇ ನಿರ್ಲಕ್ಷ್ಯಕ್ಕೆ ಒಳಪಟ್ಟಂತಹ ಚಿತ್ರಮಂದಿರ, ಹಾಗೆ ತುಂಬಾನೇ ಚೆನ್ನಾಗಿರುವಂತಹ ಚಿತ್ರಮಂದಿರ. ಇನ್ನು ಬಹುಮುಖ್ಯವಾಗಿ ಕಾಂತಾರ ಸಿನಿಮಾವನ್ನ 3 ವರ್ಷಗಳಲ್ಲಿ ಪ್ರದರ್ಶನ ಮಾಡಿದಂತಹ ಗಾಂಧಿನಗರದ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಅಭಿನಯ. ಸಂತೋಷ್ ಚಿತ್ರಮಂದಿರದಲ್ಲಿ ಆಗಿರೋದು ಕೇವಲ ಕನ್ನಡ ವರ್ಷನ್, ಭೂಮಿಕಾದಲ್ಲಿ ಆಗಿರೋದು ಕೇವಲ ತೆಲುಗು ವರ್ಷನ್. ಆದರೆ ಅಭಿನಯ ಚಿತ್ರಮಂದಿರದಲ್ಲಿ ಹಿಂದಿ, ತೆಲುಗು ಹಾಗೆ ಪ್ರಸ್ತುತ ಕನ್ನಡ ವರ್ಷನ್, ಒಟ್ಟು 3 ವರ್ಷಗಳಲ್ಲಿ ಕಾಂತಾರ ಸಿನಿಮಾವನ್ನ ಪ್ರದರ್ಶನ ಮಾಡಿದ ಗಾಂಧಿನಗರದ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಅಭಿನಯ. ಅದೇನೇ ಇರಲಿ, ಮುಂದಿನ ದಿನಗಳಲ್ಲಿ ಈ ಚಿತ್ರಮಂದಿರ ಕೂಡ ಪಕ್ಕ ಕನ್ನಡ ಸೆಂಟರ್ ಆಗಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಈ ಚಿತ್ರಮಂದಿರದಲ್ಲಿ ಕಾಂತಾರ ಶತಕವನ್ನ ಬಾರಿಸಲಿ ಅನ್ನೋದು ಕೂಡ ನಮ್ಮ ಆಶಯ. ನಮಸ್ಕಾರ.
ತಮಿಳು ಸಿನಿಮಾಗಳು ಗಾಂಧಿನಗರದಲ್ಲಿ ತೆರೆ ಕಾಣಲ್ಲ. ಆದರೆ ಕಾಂತಾರ ಸಿನಿಮಾವನ್ನ 3 ವರ್ಷಗಳಲ್ಲಿ ಪ್ರದರ್ಶನ ಮಾಡಿದಂತಹ ಗಾಂಧಿನಗರದ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಅಭಿನಯ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.